ಇಂದಿನ ಆಧುನಿಕ ಉಡುಪಿ ಜಗತ್ತಿನಾದ್ಯಂತ ಹೆಸರು ಮಾಡಿದ್ದು ಹೋಟೆಲ್ ಸಂಸ್ಕೃತಿಗೆ ಮತ್ತು ಶಿಕ್ಷಣ ತಾಣಗಳಿಗಾಗಿ. ಆದರೆ 100 ವರ್ಷಗಳ ಹಿಂದೆ ಅಂದರೆ 1920ರ ದಶಕದಲ್ಲಿ ಉಡುಪಿ ಹೇಗಿತ್ತು ಅಂತ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ರಥ ಬೀದಿಯ ಶಾಂತತೆಯಲ್ಲಿ ಅಂದು ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಕಿಚ್ಚು ಹೊತ್ತಿಕೊಂಡಿತ್ತು. ಕೇವಲ ಒಂದು ಪುಟ್ಟ ಪೇಟೆಯಾಗಿದ್ದ ಉಡುಪಿ ಅಂದು ಹೇಗೆ ಇತಿಹಾಸದ ಹೊಸ ಪುಟಗಳಿಗೆ ನಾಂದಿ ಹಾಡಿತ್ತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 1920ರ ದಶಕ ಉಡುಪಿಯ ಪಾಲಿಗೆ ಒಂದು ಮೈಲಿಗಲ್ಲು. ಆಗ ತಾನೇ ಅಸಹಕಾರ ಚಳವಳಿಯ ಬಿಸಿ ಉಡುಪಿಯ ತರುಣರನ್ನು ಕೂಡ ತಟ್ಟುತ್ತಿತ್ತು. ಅಜರ ಕಾಡಿನ ಬಂಡೆಗಳ ಮೇಲೆ ಗುಪ್ತ ಸಭೆಗಳು ನಡೆಯುತ್ತಿದ್ದವು. 1920ರ ದಶಕದ ಆರಂಭದಲ್ಲಿ ಉಡುಪಿ ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ, ಅದೊಂದು ಆರ್ಥಿಕ ಕ್ರಾಂತಿಯ ಪ್ರಯೋಗಶಾಲೆಯಾಗಿತ್ತು. ಆ ಸಮಯದಲ್ಲಿ ನಮ್ಮಲ್ಲಿನ ಸಂಪತ್ತು ಕೇವಲ ಭೂಮಿ ಅಥವಾ ಬೆಳ್ಳಿ ಬಂಗಾರ ರೂಪದಲ್ಲಿ ಮಾತ್ರ ಇತ್ತು. ಜನರ ಬಳಿ ಇದ್ದ ಸಣ್ಣ ಉಳಿತಾಯಗಳನ್ನು ಒಗ್ಗೂಡಿಸಿ ಅದಕ್ಕೆ ಒಂದು ಭದ್ರತೆ ಮತ್ತು ದಾರಿಯನ್ನು ತೋರಿಸುವ ಅವಶ್ಯಕತೆ ಉಡುಪಿಯ ಬುದ್ಧಿಜೀವಿಗಳಿಗೆ ಆಗ ಅರಿವಾಗಿ ಹೋಗಿತ್ತು. ಅಂದಿನ ದಿನಗಳಲ್ಲಿ ತಲೆದೋರಿದ ಆರ್ಥಿಕ ಸಂಕಷ್ಟಕ್ಕೆ ಪರಿಹಾರವಾಗಿ ಸಾಮಾನ್ಯ ಜನರ ಸಣ್ಣ ಸಣ್ಣ ಉಳಿತಾಯವನ್ನೇ ಬಂಡವಾಳನ್ನಾಗಿಸುವ ದೂರದೃಷ್ಟಿ ಉಡುಪಿಯ ಕೆಲವು ಧೀಮಂತ ವ್ಯಕ್ತಿಯಲ್ಲಿತ್ತು. ಅಂದಿನ ಕಾಲದ ಮದ್ರಾಸ್ ಪ್ರಾಂತದಲ್ಲಿ ಉಡುಪಿಯ ಜನರು ರೂಪಿಸಿದ ಆರ್ಥಿಕ ಶಿಸ್ತು ಮತ್ತು ಕೋಆಪರೇಟಿವ್ ಅಂದರೆ ಸಹಕಾರಿ ಮನೋಭಾವವು ಕೇವಲ ವ್ಯಾವಹಾರಿಕವಾಗಿರಲಿಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿಯಾಗಿತ್ತು. ಇದೇ ದಶಕದಲ್ಲಿ ಉಡುಪಿಯಲ್ಲಿ ಆರಂಭವಾದ ಸಣ್ಣ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಹಳ್ಳಿಯ ಸಾಮಾನ್ಯ ರೈತರಿಂದ ಹಿಡಿದು ಸಣ್ಣ ವ್ಯಾಪಾರಿಯವರೆಗೆ ಆರ್ಥಿಕ ಸ್ವಾತಂತ್ರ್ಯದ ಬೆಳಕನ್ನು ಕಂಡುಕೊಂಡಿದ್ದವು. ಅಂದಿನ ಉಳಿತಾಯ ಸಂಸ್ಕೃತಿ ಅಂದರೆ ಸೇವಿಂಗ್ ಕಲ್ಚರ್ ಇಂದಿಗೂ ಉಡುಪಿಯವರ ರಕ್ತಗತವಾಗಿದೆ. ಅಂದು ಬಿತ್ತಿದ ಆ ವಿಶ್ವಾಸ ಬೀಜವೇ ಮುಂದೆ ಉಡುಪಿಯನ್ನ ಬ್ಯಾಂಕಿಂಗ್ ತವರು ಎಂದು ಇಡೀ ಭಾರತ ಹೆಮ್ಮೆಯಿಂದ ಕರೆಯುವಂತೆ ಮಾಡಿತ್ತು. ಒಂದು ಸಣ್ಣ ಪಟ್ಟಣದ ಆರ್ಥಿಕ ಶಿಸ್ತು ಇಡೀ ದೇಶಕ್ಕೆ ಮಾದರಿಯಾಗುವ ಬ್ಯಾಂಕಿಂಗ್ ಸಾಮ್ರಾಜ್ಯವನ್ನೇ ಸೃಷ್ಟಿಸಿತ್ತು. ಉಡುಪಿ ಅಂದರೆ ಅಚ್ಚರಿ ಪಡುವಂತಹ ವಿಷಯವನ್ನಲ್ಲ, ಆದರೆ ಇನ್ನಷ್ಟು ಅಚ್ಚರಿ ಪಡೆಯುವಂತಹ ವಿಷಯಗಳನ್ನು ನೀವು ಕೂಡ ತಿಳಿದುಕೊಳ್ಳಲೇಬೇಕು. ಹಿಂದೆ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಚಂದ್ರನು ಇಲ್ಲಿರುವ ಒಂದು ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ತದನಂತರ ಚಂದ್ರನೇ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುತ್ತಾನೆ. ಆಗಿನಿಂದ ಆ ದೇವಾಲಯವನ್ನು ಜನರು ಚಂದ್ರೇಶ್ವರ ಎಂದು ಕೂಡ ಕರೆಯುತ್ತಾರೆ. ಆಗ ದೇವಾಲಯದಲ್ಲಿ ಉಡುಪ ಅನ್ನೋ ಅಕ್ಷರಗಳು ಎಲ್ಲೆಲ್ಲಿಯೂ ಕಾಣುತ್ತಿತ್ತು. ಅದಕ್ಕೋಸ್ಕರ ಅಲ್ಲಿನ ಜನರೇ ಈ ಊರಿಗೆ ಉಡುಪ ಎಂದು ಹೆಸರಿಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅಂದಿನಿಂದ ಇದು ಉಡುಪ ಆಗಿತ್ತು. ಕಾಲಕ್ರಮೇಣವಾಗಿ ಉಡುಪಿ ಎಂದು ಬದಲಾಯಿತು. ಮೊದಲು ಉಡುಪಿಯಲ್ಲಿ ಚಂದ್ರೇಶ್ವರ ದೇವಾಲಯ ನಿರ್ಮಾಣವಾಗಿದ್ದು, ಹಾಗಾಗಿ ಇಲ್ಲಿನ ಪದ್ಧತಿ ಏನೆಂದರೆ ಇಲ್ಲಿಗೆ ಬರುವ ಭಕ್ತರು ಮೊದಲು ಅನಂತೇಶ್ವರ ಹಾಗೂ ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಕೃಷ್ಣನ ಸನ್ನಿಧಿಗೆ ಬರಬೇಕೆನ್ನುವುದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಹೌದು ಸ್ನೇಹಿತರೆ, ನೀವು ಒಂದು ವೇಳೆ ಕೃಷ್ಣನ ದೇವಾಲಯಕ್ಕೆ ಭೇಟಿ ಕೊಡಬೇಕೆಂದರೆ ಮೊದಲು ಅನಂತೇಶ್ವರ ಮತ್ತು ಚಂದ್ರೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟೆ ಆಮೇಲೆ ಕೃಷ್ಣ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಶ್ರೀಕೃಷ್ಣ ಉಡುಪಿಗೆ ಬಂದಿರೋ ಹಿಂದೆ ಒಂದು ರೋಚಕ ಕಥೆಯೂ ಕೂಡ ಇದೆ. ಹೌದು, ಒಮ್ಮೆ ದ್ವಾರಕೆಯಲ್ಲಿ ಕೃಷ್ಣನ ವಿಗ್ರಹವು ಗೋಪಿಚಂದ್ರನಲ್ಲಿ ಮುಳುಗಿ ಹೋಗುತ್ತದೆ. ಆಗ ಆ ವಿಗ್ರಹ ಸಮುದ್ರದಲ್ಲಿ ಮೀನನ್ನು ಹಿಡಿಯುತ್ತಿದ್ದಂಥ ಅಂಬಿಗನಿಗೆ ಸಿಗುತ್ತದೆ. ಅದನ್ನು ತೆಗೆದುಕೊಂಡು ಆ ಅಂಬಿಗ ಹಾಗೆ ದೋಣಿಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ನಂತರ ಆ ಅಂಬಿಗ ಉಡುಪಿಯ ಹತ್ತಿರ ಇರುವ ಮಲ್ಪೆ ಬಳಿಯ ಕರಾವಳಿ ಬಳಿ ತಲುಪುತ್ತಾನೆ. ಆಗ ಆ ಸಮಯಕ್ಕೆ ಅಲ್ಲಿ ಸಂಪೂರ್ಣವಾಗಿ ಬಿರುಗಾಳಿ ಹಬ್ಬುತ್ತದೆ, ಚಂಡಮಾರುತ ಏಳುತ್ತದೆ. ಇದೇ ಕಾರಣ ಆ ಅಂಬಿಗನ ಕೈಯಿಂದ ಗೋಪಿಚಂದ್ರದಲ್ಲಿರುವ ಕೃಷ್ಣನ ವಿಗ್ರಹವು ಮಾಯವಾಗುತ್ತದೆ. ಆಗ ಅಲ್ಲಿಗೆ ಬಂದಂತಹ ಮಧ್ವಾಚಾರ್ಯರು ಅದನ್ನೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತು ತಮ್ಮ ಶಕ್ತಿಯಿಂದ ಬಿರುಗಾಳಿಯನ್ನು ನಿಲ್ಲಿಸುತ್ತಾರೆ. ಕೊನೆಗೆ ಆ ಗೋಪಿಚಂದ್ರದಲ್ಲಿರುವ ಕೃಷ್ಣನ ವಿಗ್ರಹವು ಮಧ್ವಾಚಾರ್ಯರಿಗೆ ಸಿಗುತ್ತದೆ. ಆ ವಿಗ್ರಹವನ್ನು ತೆಗೆದುಕೊಂಡ ಮಧ್ವಾಚಾರ್ಯರು ಅದನ್ನು ಅಲ್ಲೇ ಒಂದು ಕೊಳದಲ್ಲಿ ಶುದ್ಧೀಕರಿಸಿ ಅಲ್ಲೇ ಒಂದು ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪಿಸುತ್ತಾರೆ. ಅಂದಿನಿಂದ ಅಲ್ಲಿ ಕೃಷ್ಣ ನೆಲೆಸಿದ್ದಾನೆ. ಶ್ರೀಕೃಷ್ಣನ ವಿಗ್ರಹವನ್ನು ಶುದ್ಧೀಕರಿಸಿದ ಕೆರೆಗೆ ಇಂದು ಮಾಧ್ವ ಸರೋವರ ಎಂದು ಕೂಡ ಕರೆಯುತ್ತಾರೆ. ಮಧ್ವಾಚಾರ್ಯರೇನೋ ಶ್ರೀಕೃಷ್ಣ ವಿಗ್ರಹವನ್ನು ಒಂದೆಡೆ ಪ್ರತಿಷ್ಠಾಪನೆ ಮಾಡಿದರು. ನಂತರ ಅದಕ್ಕೆ ಒಂದು ದೇವಾಲಯ ನಿರ್ಮಾಣ ಮಾಡಬೇಕೆಂದ ನಿರ್ಧರಿಸಿ ದೇವಾಲಯವನ್ನು ಅಲ್ಲಿನ ಭಕ್ತಿ ಮಂಡಳಿ ನಿರ್ಮಾಣ ಮಾಡಿದ್ದಾರೆ. ತದನಂತರ ದಿನಗಳಲ್ಲಿ ಉಡುಪಿಯನ್ನು ಆಳಿದಂತಹ ಕೆಲವು ರಾಜ ಮಹಾರಾಜರು ಆ ವಿಗ್ರಹಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕೆಂದು ಅಲ್ಲಿ ಒಂದು ಭವ್ಯವಾದ ದೇವಸ್ಥಾನವನ್ನು ಹಾಗೂ ಮಠವನ್ನು ಕೂಡ ಕಟ್ಟಿಸುತ್ತಾರೆ.
ಮುಂದೆ ಮಧ್ವಾಚಾರ್ಯರು ತಮ್ಮ ನೇರ ಶಿಷ್ಯರನ್ನು 8 ಗ್ರಾಮಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಅದರ ಮುಖ್ಯಸ್ಥರನ್ನಾಗಿ ನಿಯೋಜಿಸುತ್ತಾರೆ. ಇವೇ ಇಂದು ಅಷ್ಟಮಠಗಳಾಗಿದ್ದು ಉಡುಪಿ ಪಟ್ಟಣದಲ್ಲೇ ಮಠಗಳನ್ನು ಹೊಂದಿವೆ. ಅವುಗಳೆಂದರೆ ಪೇಜಾವರ, ಫಲಿಮಾರು, ಅದಮಾರು, ಪುತ್ತಿಗೆ, ಸೋದೆ, ಕೃಷ್ಣಾಪುರ, ಶಿರೂರು, ಕಾಣಿಯೂರು. ಉಡುಪಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದೇ ಕನಕನ ಕಿಂಡಿ. ಆದರೆ ಈ ಕನಕನ ಕಿಂಡಿ ಹೆಸರು ಬರೋದಕ್ಕೂ ಒಂದು ಅದ್ಭುತವಾದಂತಹ ಕಥೆ ಇದೆ. ಹೌದು, 16ನೇ ಶತಮಾನದಲ್ಲಿ ವಾದಿರಾಜರ ಆಡಳಿತವಿತ್ತು. ಆ ಸಮಯದಲ್ಲಿ ಕೆಳಜಾತಿಯರನ್ನು ಬಹಳಷ್ಟು ನಿಷ್ಕೃಷ್ಟವಾಗಿ ಕಾಣುತ್ತಿದ್ದರು. ಆದರೆ ಅಲ್ಲಿ ಕೃಷ್ಣ ದೇವಾಲಯ ನಿರ್ಮಾಣವಾಗಿದ್ದರಿಂದ ಕೃಷ್ಣನನ್ನು ಕಾಣಲು ಹೋಗುತ್ತಿದ್ದರು. ಆದರೆ ಕೆಳಜಾತಿಯರನ್ನು ಮಾತ್ರ ದೇವಾಲಯದಲ್ಲಿ ಬಿಡುತ್ತಿರಲಿಲ್ಲ. ಅದೇ ಸಮಯಕ್ಕೆ ಕೆಳಜಾತಿಗೆ ಸೇರಿದ ಕನಕದಾಸರು ದೇವಾಲಯಕ್ಕೆ ಬರುತ್ತಾರೆ. ಆದರೆ ಅವರಿಗೂ ಕೂಡ ದೇವಾಲಯದ ಒಳಗಡೆ ಬಿಡುವುದಿಲ್ಲ. ಅವರನ್ನ ದೇವಾಲಯದ ಸಿಬ್ಬಂದಿ ದೇವಾಲಯದಿಂದ ಹೊರದಬ್ಬುತ್ತಾರೆ. ಆದರೂ ಅವರು ಒಳಗೆ ಹೋಗಲು ಪ್ರಯತ್ನ ಪಡುತ್ತಾರೆ. ಕೋಪಗೊಂಡ ದೇವಾಲಯದ ಸಿಬ್ಬಂದಿ ಅವರನ್ನು ಥಳಿಸಿ ದೇವಾಲಯದಿಂದ ಆಚೆ ದಬ್ಬುತ್ತಾರೆ. ಕನಕದಾಸರು ಬೇಸರಗೊಳ್ಳುತ್ತಾರೆ. ಆದರೆ ಅವರಿಗೆ ಕೃಷ್ಣನ ದರ್ಶನ ಪಡೆಯಲೇಬೇಕೆನ್ನುವ ಹಂಬಲ ಹೆಚ್ಚಾಗುತ್ತದೆ. ನೊಂದ ಕನಕದಾಸರು ಗರ್ಭಗುಡಿಯ ಹಿಂಭಾಗದ ಗೋಡೆಯಲ್ಲಿ ನಿಂತು ಆ ಕೃಷ್ಣನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣನು ದೇವಾಲಯದ ಹಿಂದೆ ತಿರುಗಿ ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾನೆ. ಆ ಸಮಯದಲ್ಲಿ ಗರ್ಭಗುಡಿಯೊಳಗೆ ಪೂಜೆ ಮಾಡುತ್ತಿದ್ದ ಅರ್ಚಕರಿಗೆ ಇದನ್ನು ಕಂಡು ದಿಗ್ಭ್ರಾಂತರಾಗುತ್ತಾರೆ. ಈ ಕಡೆ ಇದ್ದ ವಿಗ್ರಹ ಆ ಕಡೆ ತಿರುಗಿದ ಕೂಡಲೇ ಆಗ ಎಲ್ಲರಿಗೂ ತಿಳಿಯುತ್ತದೆ ಇವರ ಮಹಿಮೆ ಅಪಾರ ಎಂದು. ದೇವರಿಗೆ ಯಾವುದೇ ಜಾತಿ ಭೇದವಿಲ್ಲ ಅಂತ. ಕನಕದಾಸರು ನೋಡಿದ ಕಿಂಡಿ ಅಂದಿನಿಂದ ಕನಕನ ಕಿಂಡಿ ಎಂದೇ ಪ್ರಸಿದ್ಧಿಯಾಗಿದೆ. ಈ ರೀತಿ ದ್ವಾರಕೆಯಿಂದ ಸ್ವತಃ ಶ್ರೀಕೃಷ್ಣನೇ ಇಲ್ಲಿಗೆ ಆಗಮಿಸಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ ಎಂದು ಎಲ್ಲರೂ ನಂಬಿದ್ದಾರೆ. ಇನ್ನು ಉಡುಪಿಯ ಅಡುಗೆಯ ಬಗ್ಗೆ ಹೇಳುವುದಕ್ಕೆ ಹಲವಾರು ವಿಷಯಗಳಿವೆ. ಉಡುಪಿಯ ಅಡುಗೆ ಹಾಗೂ ಉಡುಪಿಯ ರುಚಿಗೆ ಮುಖ್ಯ ಕಾರಣ ಶ್ರೀಕೃಷ್ಣ ದೇವಸ್ಥಾನ ಮತ್ತು ಉಡುಪಿಯಲ್ಲಿರುವ ಅಷ್ಟಮಠಗಳು. ಇಲ್ಲಿಯ ಊಟಕ್ಕೆ ತನ್ನದೇ ಆದಂತಹ ವಿಶೇಷ ಸ್ಥಾನಮಾನವಿದೆ. ಕಾರಣ ಇಲ್ಲಿ ಸಾತ್ವಿಕ ರೀತಿಯಲ್ಲಿ ಅಡುಗೆಯನ್ನ ಮಾಡುತ್ತಾರೆ. ಕರ್ನಾಟಕದ ಉಡುಪಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ ಉಚಿತವಾಗಿ ನೀಡುವ ಅನ್ನದಾನವು ಇಲ್ಲಿನ ಅತ್ಯುತ್ತಮ ಸಂಪ್ರದಾಯದಲ್ಲಿ ಒಂದಾಗಿದೆ. ಈ ಆಹಾರವು ಅತ್ಯಂತ ಪವಿತ್ರ ಪ್ರಸಾದವಾಗಿದೆ. ಉಡುಪಿ ಕೃಷ್ಣ ದೇವಸ್ಥಾನದಲ್ಲಿ ಬಾಲಕೃಷ್ಣನ ಒಂದು ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು ಪೂಜಿಸುವ ಭಗವಾನ್ ಕೃಷ್ಣನ ಆಶೀರ್ವಾದ ಈ ಅಡುಗೆ ಮೇಲಿದೆ ಮತ್ತು ಈ ಪ್ರಸಾದ ಮೇಲಿದೆ ಎಂದು ನಂಬಲಾಗಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನೀಡುವ ಈ ಪ್ರಸಾದಕ್ಕಾಗಿ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಅದೆಷ್ಟೋ ಸಮಯ ಕಾಯುತ್ತಾರೆ. ಬೆಳಗಿನ ಪ್ರಸಾದ ಮತ್ತು ಮಧ್ಯಾಹ್ನದ ಆಹಾರ ಮತ್ತು ಊಟವನ್ನು 11:30 2:30 ನೀಡಲಾಗುತ್ತದೆ. ಸಂಜೆಯ ಪ್ರಸಾದದ ಸಮಯ ರಾತ್ರಿ 8 9:30 ನೀಡಲಾಗುತ್ತದೆ. ಉಡುಪಿ ದೇವಸ್ಥಾನದ ಆಹಾರವು ಶುದ್ಧ ಸಸ್ಯಾಹಾರಿ ಮತ್ತು ಸಾತ್ವಿಕ ಗುಣಗಳಿಂದ ಕೂಡಿರುತ್ತದೆ. ಈ ಆಹಾರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬೆರೆಸದೆ ತಯಾರಿಸಲಾಗುತ್ತದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯು ತಾಮಸಿಕ ಆಹಾರವಾಗಿದ್ದರಿಂದ ಅದನ್ನು ಪ್ರಸಾದದಲ್ಲಿ ಬಳಸುವಂತಿಲ್ಲ. ಇಲ್ಲಿನ ಆಹಾರವನ್ನು ಮುಖ್ಯವಾಗಿ ಧಾನ್ಯಗಳು ಮತ್ತು ತರಕಾರಿಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಉಡುಪಿ ದೇವಸ್ಥಾನದಲ್ಲಿ ನೀಡುವ ಪ್ರಸಾದದ ಊಟದಲ್ಲಿ ಮುಖ್ಯವಾಗಿ ಅನ್ನ, ಸಾಂಬಾರು, ರಸಂ, ತರಕಾರಿ ಭಕ್ಷ್ಯಗಳು, ಸಿಹಿ ತಿಂಡಿಗಳು ಮತ್ತು ತುಪ್ಪವನ್ನು ಬಳಸಲಾಗುತ್ತದೆ. ಉಡುಪಿ ದೇವಸ್ಥಾನದ ಆಹಾರವು ಚಟ್ನಿಗಳಿಗೆ ಹೆಸರುವಾಸಿಯಾಗಿದೆ. ಸೋರೆಕಾಯಿಯ ಸಿಪ್ಪೆಯನ್ನು ಬಳಸಿ ತಯಾರಾದಂತಹ ಚಟ್ನಿಯು ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಊಟದ ಸಮಯದಲ್ಲಿ ದೇವಸ್ಥಾನದಲ್ಲಿ ನೀಡಲಾಗುವಂತಹ ಪ್ರಮುಖ ಆಹಾರ ಖಾದ್ಯಗಳಲ್ಲಿ ಗೊಜ್ಜು ಕೂಡ ಅತ್ಯಂತ ಪ್ರಸಿದ್ಧಿಯಾಗಿದೆ. ಇದನ್ನ ಅನಾನಸ್, ಬದನೆಕಾಯಿ ಮತ್ತು ಹಾಗಲಕಾಯಿಯನ್ನು ಬಳಸಿ ತಯಾರಿಸಲಾಗುತ್ತದೆ. ಇಲ್ಲಿನ ಸಾಂಬಾರು ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ. ಇಲ್ಲಿನ ಸಾಂಬಾರು ಮಸಾಲೆಯುಕ್ತ ಸಿಹಿ ಮತ್ತು ಹುಳಿ ಗುಣಗಳನ್ನು ಹೊಂದಿರುತ್ತದೆ.
ಉಡುಪಿ ಕೃಷ್ಣ ದೇವಾಲಯದಲ್ಲಿ 3 ಪ್ರತ್ಯೇಕ ಭೋಜನ ಶಾಲೆಗಳನ್ನ ಹೊಂದಿದೆ. ಪರ್ಯಾಯ ಸ್ವಾಮಿಯ ಭೋಜನ ಶಾಲೆ ಇದು 2.5 ವರ್ಷ ಕಾಲ ದೇವಾಲಯದ ಮುಖ್ಯಸ್ಥರವರಿಗೆ ಇಲ್ಲಿ ಆಹಾರವನ್ನ ನೀಡಲಾಗುತ್ತದೆ. ಮುಂದಿನದು ಆಹ್ವಾನಿತ ಅತಿಥಿಗಳು, ವಿದ್ವಾಂಸರು ಮತ್ತು ದಾನಿಗಳಿಗೆ ಮೃಷ್ಟಾನ್ನ ಎಂದು ಕರೆಯಲ್ಪಡುವ 2ನೇ ಭೋಜನ ಶಾಲೆಯಿಂದ ಪ್ರಸಾದವನ್ನ ನೀಡಲಾಗುತ್ತದೆ. ಇನ್ನು ಸಾಮಾನ್ಯ ಭೋಜನ ಶಾಲೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಪ್ರಸಾದವನ್ನ ನೀಡಲಾಗುತ್ತದೆ. ಪ್ರತಿದಿನ ಸುಮಾರು 10,000 ಜನರು ಈ ದೇವಸ್ಥಾನದಿಂದ ನೀಡುವ ಪ್ರಸಾದವನ್ನ ಸೇವಿಸುತ್ತಾರೆ. ಹಬ್ಬಗಳು ಮತ್ತು ಇತರ ಪ್ರಮುಖ ಧಾರ್ಮಿಕ ಕಾರ್ಯ ಸಮಯದಲ್ಲಿ ಭಕ್ತರ ಸಂಖ್ಯೆ 50,000ಕ್ಕಿಂತ ಹೆಚ್ಚು ಜಮಾಯಿಸುತ್ತದೆ. ಈ ಎಲ್ಲ ಭಕ್ತ ಮಂಡಳಿಯು ಉಡುಪಿ ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನ ಊಟ ಮಾಡಿಯೇ ಇಲ್ಲಿಂದ ಹೋಗುತ್ತಾರೆ. ಉಡುಪಿಯ ಸಾಂಬಾರ್, ಬೇಳೆ, ತರಕಾರಿಗಳು ಮತ್ತು ಮಠದಲ್ಲಿ ಕುಟ್ಟಿ ಮಾಡದಂತಹ ಸಾಂಬಾರ್ ಮಸಾಲದಿಂದ ತಯಾರಿಸಲಾಗುತ್ತದೆ. ಈ ಸಾಂಬಾರ್ ಸಿಹಿ ಮತ್ತು ಹುಳಿಯ ಸುವಾಸನೆಯ ಸಮತೋಲನವನ್ನು ಹೊಂದಿದ್ದು ಸ್ವಲ್ಪ ಖಾರವನ್ನು ಕೂಡ ಹೊಂದಿದೆ. ಈ ಸಾಂಬಾರ್ ಮಾಡುವ ರಹಸ್ಯದ ಫಾರ್ಮುಲಾ ಬಳಸಿಯೇ ವಿಶ್ವಾದ್ಯಂತ ಉಡುಪಿ ಸಾಂಬಾರನ್ನ ತಯಾರಿಸಲಾಗುತ್ತದೆ. ಇದು ಅನ್ನ, ಇಡ್ಲಿ, ವಡೆ, ದೋಸೆ ತಿನ್ನಲು ಅತ್ಯಂತ ರುಚಿಯಾಗಿರುತ್ತದೆ ಹಾಗೂ ಶುಚಿಯಾಗಿರುತ್ತದೆ. ಈ ಪಾಕಶಾಲೆಯ ಹೋಟೆಲ್ ಜ್ಞಾನವನ್ನ ಹೋಟೆಲ್ ಆಂದೋಲನವನ್ನು ಪ್ರಾರಂಭಿಸಲು ಬಳಸಲಾಯಿತು ಎಂದು ಇತಿಹಾಸ ಸಾರುತ್ತದೆ. ಉಡುಪಿಯಲ್ಲಿರುವ ಅನೇಕ ಬ್ರಾಹ್ಮಣರು ಅಡಿಗೆಯಲ್ಲಿ ಪ್ರವೀಣರು ಮತ್ತು ಸಾಂಬಾರ್ ಮಾಡುವುದರಲ್ಲಿ ಎತ್ತಿದ ಕೈ. ಈ ಬ್ರಾಹ್ಮಣರು ಈಗ ದೇಶ ವಿದೇಶದ ಹೋಟೆಲ್ಗಳಲ್ಲಿ ತಮ್ಮ ಕೈಚಳಕದಿಂದ ಲಕ್ಷಾಂತರ ಜನರ ಹೃದಯವನ್ನ ಹಾಗೂ ರುಚಿಯನ್ನ ಕೂಡ ಗೆದ್ದಿದ್ದಾರೆ ಎಂದರೆ ತಪ್ಪಾಗಲಾರದು.